ಎಂಥ ಒಂದು ಅಪೂರ್ವ ದೃಶ್ಯ. ನಾನೀಗ ನಿಂತಿದ್ದೇನೆ ಗುರುಪುರದ ಬಳಿ. ತಾವಿಲ್ಲಿ ನೋಡ್ತಾ ಇದ್ದೀರಿ ವಿಶಾಲವಾದ ಫಲ್ಗುಣಿ ನದಿ. ಇದಕ್ಕೆ ಗುರುಪುರ ನದಿ ಎಂದೇ ಹೆಸರು. ಗುರುಪುರ ನದಿಯ ಬಳಿಯ ಇದು ಸುಮಾರು 1 ಶತಮಾನದ ಸೇತುವೆ ಹತ್ರ ನಾನು ನಿಂತಿದ್ದೇನೆ. ಈ ದಿನದ ಕಾರ್ಯಕ್ರಮದ ಆಶಯ ಏನು ಅಂದರೆ, ಈ ನದಿ ಗುರುಪುರ ನದಿ ಅದು ಫಲ್ಗುಣಿ ಪಶ್ಚಿಮ ಘಟ್ಟದಿಂದ ಹುಟ್ಟಿ ಅದು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿದು ಹೀಗೆ ಸಾಗುತ್ತಾ ಇಲ್ಲಿ ಗುರುಪುರದ ಪಕ್ಕದಲ್ಲಿ ಬಂದು ಮುಂದೆ ಹೀಗೆಯೇ ಸಾಗಿ ಮಂಗಳೂರಿನ ತಣ್ಣೀರು ಬಾವಿಯ ಬಳಿಯಿಂದ ಮುಂದುವರಿದು ಕೂಳೂರು ತಣ್ಣೀರು ಬಾವಿಯಿಂದ ಮುಂದುವರಿದು ಅದು ಸೇರುವುದು ಉಳ್ಳಾಲದ ಹತ್ತಿರದ ಅಳಿವೆ ಬಾಗಿಲಿನಲ್ಲಿ ನೇತ್ರಾವತಿ ನದಿಯನ್ನು. ನೇತ್ರಾವತಿಯ ನದಿಯ ಜೊತೆಗೆ ಸಂಗಮಿಸಿದ ಫಲ್ಗುಣಿ ಅಲ್ಲಿಂದ ಸೇರುವುದು ಸಮುದ್ರವನ್ನು. ಎಂಥ ಒಂದು ವಿಶೇಷ ನೋಡಿ. ಆದರೆ ಇಲ್ಲಿಯ ಜಲ ಸಂಪತ್ತು, ಇಲ್ಲಿಯ ಎಲ್ಲ ಸಂಪತ್ತನ್ನು ಕೊಟ್ಟು ಬಂದವಳೇ ಈ ಫಲ್ಗುಣಿ. ಫಲವನ್ನು ಕೊಡುವ ಗುಣವಂತಾದ ನಮ್ಮ ನದಿಯೇ ಫಲ್ಗುಣಿ ನದಿ. ಎಲ್ಲ ನದಿಗಳಿಗೆ ಕೂಡ ಹೆಣ್ಣು ಮಕ್ಕಳ ಹೆಸರು. ಅಂದರೆ ಒಂದು ಹೆಣ್ಣು ಮಗು, ಒಂದು ತಾಯಿ, ಅದು ಫಲವಂತಿಕೆಯಿಂದ ಸಹಿತ ಬದುಕಿನ ಎಲ್ಲ ಪ್ರೀತಿ ಸಮೃದ್ಧಿಯನ್ನು ಕೊಡುವುದರ ಸಂಕೇತ. ನಮ್ಮ ಈ ಗುರುಪುರ ನದಿ ಅಂತ ನಾವು ಏನು ಹೇಳ್ತೇವೆ ಅಂದರೆ, ಇಲ್ಲಿ ಗುರುಪುರದ ಹತ್ರ ಬರ್ತಾ ಇದೆ. ಗುರುಪುರ ಎಂಬ ಹೆಸರು ಬಂದಿರುವುದು ಕೂಡ ಇಲ್ಲಿ ಜಂಗಮ ಮಠ ಇದೆ. ಸುಮಾರು 3 ಶತಮಾನಗಳ ಹಿಂದಿನಿಂದ ಬೆಳೆದುಕೊಂಡು ಬಂದಂಥ ಒಂದು ಜಂಗಮ ಮಠ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಜಂಗಮರ ಅಂದರೆ ವೀರಶೈವರ 60 ಮಠಗಳಿದ್ದುವಂತೆ. ಈಗ ಉಳಿದುಕೊಂಡಿರುವಂಥದ್ದು ಬಹಳ ಮುಖ್ಯವಾಗಿ ಗುರುಪುರದ ಹತ್ತಿರ ಮತ್ತು ವಿಟ್ಲದಲ್ಲಿ ಇನ್ನೊಂದು ಜಂಗಮ ಮಠ ಇದೆ. ಅಷ್ಟು ಆಸ್ತಿ ಅವರ ಕೈಲಿ. ಯಾಕಂದರೆ ಕೆಳದಿ ಚೆನ್ನಮ್ಮನ ಕಾಲದಲ್ಲಿ ಈ ಪ್ರದೇಶ ಅವರ ಆಡಳಿತಕ್ಕೆ ಬಂದಿತ್ತು. ಇಲ್ಲಿ ನೋಡ್ತಾ ಇದ್ರೆ ಎಂಥ ಅದ್ಭುತವಾದ ಗುರುಪುರ ನೋಡಿ. ಅನೇಕ ಬಾರಿ ಜನ ಕೇಳ್ತಾ ಇದ್ದಾರೆ, ಮಂಗಳೂರಿನ ಹತ್ತಿರ ಬಂದರೂ ಯಾಕೆ ಇದರ ನದಿಯನ್ನು ಕುಡಿಯಲು ಇದರ ನೀರನ್ನು ಉಪಯೋಗಿಸುವುದಿಲ್ಲ? ಆದರೆ ಇದು ಕೆಲವು ಕೈಗಾರಿಕೆಗಳ ಮೂಲಕ ಇಲ್ಲಿ ಸಾಗ್ತಾ ಇರುವುದರಿಂದ ಕುಡಿಯಲು ನೀರನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಆದರೆ ಒಂದು ವಿಶೇಷವೆಂದರೆ, ಕುದುರೆಮುಖದಿಂದ ಬರ್ತಾ ಇದ್ದ ಹಾಗೆ ಲಕ್ಕಿಯ ಅಣೆಕಟ್ಟಿನಿಂದ ಅಲ್ಲಿಯ ಪರಿಪೂರ್ಣ ನೀರನ್ನು ಕುದುರೆಮುಖದ ಪೈಪ್ಲೈನ್ ಮೂಲಕ ಪಣಂಬೂರು, ಸುರತ್ಕಲ್ ಇತ್ಯಾದಿಗಳ ಕಡೆಗೆ ನೀರುಣಿಸಲು ಮಾಡುವ ಒಂದು ಪ್ರಯತ್ನ ಬೇಕು ಎಂಬುದಾಗಿ ನಂಬಿಕೆ ಇತ್ತು. ಆದರೆ ಕೆಲವು ಕಾರಣಗಳಿಂದ ಸಾಧ್ಯವಾಗಿಲ್ಲ. ಆದರೆ ಪವಿತ್ರವಾದಂತಹ ಫಲ್ಗುಣಿ ನದಿ ಪಳಲಿ ಮುಂತಾದ ಕ್ಷೇತ್ರಗಳನ್ನು ಹಾದು ಅದು ಮುಂದುವರಿಯುತ್ತಾ ಅದು ನಮ್ಮ ಮಂಗಳೂರಿನ ತಣ್ಣೀರು ಬಾವಿಗೆ ಬಂದು ನೇತ್ರಾವತಿಯ ಜೊತೆಗೆ ಸೇರಿ ಅಳಿವೆಯಲ್ಲಿ ಸಮುದ್ರವನ್ನು ಸೇರುವ ಸಂಗಮವೇ ಒಂದು ವಿಶೇಷ. ಅದೇ ಫಲ್ಗುಣಿ, ಫಲವನ್ನು ಕೊಡುವ ಗುಣಿ ಗುರುಪುರ ನದಿಯಿಂದ ನಾವೀಗ ಮುಂದೆ ಸಾಗ್ತಾ ಇದ್ದೇವೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ರಾಜಕಾರಣಿಗಳು ಮತ್ತು ಅಧಿಕಾರ ದಾಹದ ತಿಕ್ಕಾಟದಲ್ಲಿ ಜನರ ಸಮಸ್ಯೆ ಕೇಳುವವರಿಲ್ಲ. ಈಗ ಸಾಮಾನ್ಯವಾಗಿ ಜನರಲ್ಲಿ ಭಯ ಅಂದ್ರೆ ಗುರುಪುರ ಸೇತುವೆ. ಗುರುಪುರ ಸೇತುವೆ ಎಂದ್ರೆ ಭಯ ಎನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಜನರಿಂದಲೇ ಆಯ್ಕೆಯಾದ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಜನಪ್ರತಿನಿಧಿಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಅಷ್ಟಕ್ಕೂ ನಾವು ಹೇಳ ಹೊರಟಿರುವುದು ಮಂಗಳೂರು ಮತ್ತು ಸೋಲಾಪುರವನ್ನ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಸಿಗುವ ಗುರುಪುರ ಸೇತುವೆ ಬಗ್ಗೆ. ಗುರುಪುರ ಸೇತುವೆ 1923ರಲ್ಲಿ ನಿರ್ಮಿಸಲ್ಪಟ್ಟ ಈ ಸೇತುವೆ ಇನ್ನೇನು 2-3 ವರ್ಷಗಳಲ್ಲಿ ಶತಮಾನವನ್ನ ಪೂರೈಸುತ್ತದೆ. ಅದೆಷ್ಟೋ ಘನ ವಾಹನಗಳು ಹಾದು ಹೋಗುವ ಸೇತುವೆ ಅಷ್ಟೇ ಅಲ್ಲ, ಗುರುಪುರ ಸೇತುವೆಯಿಂದ ಮರಳು ಸಾಗಾಟ ಇದೇ ಸೇತುವೆಯ ಮೂಲಕ ಹಾದು ಹೋಗುತ್ತದೆ. ಒಮ್ಮೆ ಊಹಿಸಿ, ಇಷ್ಟೆಲ್ಲ ಘನ ವಾಹನಗಳು, ಮರಳು ಸಾಗಾಟ ವಾಹನಗಳು ಹಾದು ಹೋದರೂ ತನ್ನತನವನ್ನ ಕಳೆದುಕೊಂಡಿಲ್ಲ ಪಾಪ. ಆದ್ರೆ ಈಗ ವಯಸ್ಸಾಯ್ತು ನೋಡಿ. ಪ್ರಸ್ತುತ ಸಮಾಜದಲ್ಲಿ ವಯಸ್ಸಾದವರನ್ನ ಹೇಗೆ ನಾವು ದೂರ ಇಡುತ್ತೇವೋ ಅದೇ ತರ ಈ ಗುರುಪುರ ಸೇತುವೆಯ ಕಷ್ಟ ಕೇಳುವವರಿಲ್ಲ. ಅಧಿಕಾರಿಗಳು ಬಂದು ಹೋದ್ರೂ ಯಾವುದೇ ಪ್ರಯೋಜನವಿಲ್ಲ. ಯಾವ ಜನಪ್ರತಿ ಬಂದರೇನು, ಯಾವ ಸರ್ಕಾರ ಬಂದರೇನೋ.
ನನ್ನ ಹೆಸರು ವಿನ್ಸ್ಟನ್ ಆಲ್ಬೇಯರ್ ಅಂತ. ನಾನು ಗಂಜಿಮಠದಿಂದ ಬರ್ತಾ ಇರೋದು. ನಾವು ದಿನ ಆ ರೂಟಿಂದ ಬರ್ತಾ ಇರುವಾಗ ಆ ಸೇತುವೆ ದಾಟ್ತಾ ಇರುವಾಗ ನಮಗೊಂದು ಭಯ ಆಗುತ್ತೆ. ಏನಂದರೆ ಯಾವಾಗ ಸೇತುವೆ ಕುಸಿದು ಬೀಳುತ್ತೆ ಅಂತ. ಯಾಕೆ ಅಂಥ ಅಪಾಯ ಮಟ್ಟಿನ ಸೇತುವೆ ಪರಿಸ್ಥಿತಿ ಅಲ್ಲಿ ಸೃಷ್ಟಿಯಾಗಿದೆ. ದಿನ ಸಾವಿರಾರು ವಾಹನಗಳು ಓಡ್ತಾ ಇರುವ ಸಂದರ್ಭದಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗುವ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ. ಇವತ್ತಿನ ಪರಿಸ್ಥಿತಿಯ ಅಂದರೆ ಇಂಜಿನಿಯರ್ಗಳು ಬಂದಿದ್ದಾರೆ ಅಂತ ಹೇಳಿದರು. ನಾವು ಒಂದು ಸುತ್ತನ್ನು ಬಳಸಿಕೊಂಡು ಕಾಲೇಜಿಗೆ ಬರಬೇಕಾಯಿತು. ಇಂಥ ಪರಿಸ್ಥಿತಿಗಳು ಸೃಷ್ಟಿಯಾದರೆ ತುಂಬ ಜನಜೀವನಕ್ಕೆ ತುಂಬ ಅಪಾಯ ಬೀಳುತ್ತೆ ಮತ್ತು ಅವರು ತೊಂದರೆ ಅನುಭವಿಸಬೇಕಾಗುತ್ತೆ. ಮೂಡುಬಿದ್ರೆವರೆಗೆ ನಡ್ಕೊಂಡು ಹೋಗ್ತೇನೆ ಈ ರಸ್ತೆಯಲ್ಲಿ. ಈ ರಸ್ತೆ ಪಾದಯಾತ್ರೆ ಈ ರಸ್ತೆ ಬಂದ್ ಮಾಡ್ತೇನೆ ಅಂತಲೂ ಮಾತನ್ನು ಹೇಳಿದ್ದೆ. ಆದರೆ ನನಗೂ ಮುಂದಿನ ಸ್ವಲ್ಪ ಜವಾಬ್ದಾರಿ ಇದೆ. ಜನರಿಗೆ ತೊಂದರೆ ಆಗಬಾರ್ದು. ಇವತ್ತೇ ನಾವೀಗ ಅರ್ಧ ಗಂಟೆ ಕೂತ್ರೆ ಅಲ್ಲಿ ರಸ್ತೆಯಲ್ಲಿ ತುಂಬಾ ಜನ ಇರ್ತಾರೆ, ಈಚೆ ರಸ್ತೆ ತುಂಬದಲ್ಲಿ ಇದ್ದಾರೆ, ಅರ್ಜೆಂಟಲ್ಲಿ ಹೋಗೋರು ಇದ್ದಾರೆ, ಫೈರ್ ಬ್ರಿಗೇಡ್ ಹೋಗೋದಿದೆ. ಅವರಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಈ ಸ್ಟೆಪ್ಸ್ ಅನ್ನು ಇವತ್ತು ತೆಗೆದುಕೊಳ್ತಾ ಇಲ್ಲ. ನಾವೆಲ್ಲರೂ ಸೇರಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಿ. ನಾನು ಸಂಸದರು, ಅದರ ಮಂತ್ರಿಗಳು, ರಾಜ್ಯದಿಂದ ಹೋಗುವಂತ ಕೇಂದ್ರಕ್ಕೆ ಹೋಗುವ ಮಂತ್ರಿಗಳು, ಶೋಭಾ ಕರಂದ್ಲಾಜೆ ಇರ್ಬೋದು, 17 ಜನ ನಾವು ಶಾಸಕ ಸಂಸದರನ್ನು ಆರಿಸಿ ಗಳಿಸಿದ್ದೇವೆ ಕರ್ನಾಟಕ ರಾಜ್ಯದಿಂದ. 5 ಮಂತ್ರಿಗಳು ಕರ್ನಾಟಕ ರಾಜ್ಯದಿಂದ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಇದ್ದೀರಿ. ಏನ್ರಿ ಮಾಡ್ತೀರಿ ನೀವು? ಕತ್ತಗಾಯ್ತೀರಿ. ಮೊನ್ನೆ ಯಾರ ಸಂತ್ರಸ್ತರು ಬಂದು ವೀರಪ್ಪ ಮೊಯ್ಲಿ ಅವರಿಗೆ ಕಾಗದ ಕೊಟ್ಟ ಮೇಲೆ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಕಾಗದ ಬರೆದ ಮೇಲೆ ಈ ರಸ್ತೆಗೆ ತೇಪ ಹಾಕುವಂತ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ದಿವಸ ಮಾತಾಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ, ನೋಡಿ, ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ಬೇಡಿ, ಈ ರಸ್ತೆಯನ್ನ ಒಮ್ಮೆ ಎಲ್ಲ ಡಾಮರ್ ಹಾಕಿ ಅಲ್ಲಿವರೆಗೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಈಗ ಮಾಡಿ ಟೋಲ್ ಗೇಟ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ. ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ನಾವೇ ಮಾಡ್ತಿದ್ದೇವೆ. ರಸ್ತೆಯನ್ನ ಸ್ಟೇಟ್ ಹೈವೇ ಮಾಡ್ತಿದ್ದೇವೆ ಬಿಟ್ಟು ನ್ಯಾಷನಲ್ ಹೈವೇ ಕೊಟ್ಟರು. ಇದು ಸೆಕೆಂಡ್ ಬಿಸಿಯೆಸ್ಟ್ ರೋಡ್ ಅಂತ ಹೇಳಿದ್ರು. ಆ ಬಿಸಿಯೆಸ್ಟ್ ರೋಡ್ ಮಾಡಿದಿರಿ, 4 ಲೈನ್ ಮಾಡ್ತೀರಿ, ಅದರ ನಂತರ ಟೋಲ್ ಕಲೆಕ್ಷನ್ ಮಾಡ್ತೀರಿ. ಎಲ್ಲವನ್ನ ಮಾಡೋದ್ರ ಜೊತೆಗೆ ನಿಮ್ಗೆ ಅಲೈನ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ. ಸಂಸದರು ಇದನ್ನು ತೀವ್ರವಾಗಿ ಪರಿಗಣಿಸಬೇಕು. ರಾಜ್ಯದಿಂದ ಹೋಗುವ ಮಂತ್ರಿಗಳು ಎಲ್ಲಿ ಕೇಂದ್ರದಲ್ಲಿ ಇದ್ದಾರೆ, ಸದಾನಂದ ಗೌಡ ನಮ್ಮ ಜಿಲ್ಲೆಯವರಿದ್ದಾರೆ, ಅದರ ಜೊತೆಯಲ್ಲಿ ಅನಂತಕುಮಾರ್ ಇದ್ದಾರೆ, ಇನ್ಯಾರೋ ಮಂತ್ರಿಗಳೆಲ್ಲ ಇದ್ದೀರಿ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇದರ ಬಗ್ಗೆ ನೀವು ಏನಾದರೂ ಕಾಳಜಿ ವಹಿಸದೇ ಇದ್ರೆ, ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ, ನಾವು ಇವತ್ತು ಇಲ್ಲಿ ಕೂತಿದ್ದೇವೆ, ಈ ರಸ್ತೆ ಮೇಲೆ ಕೂತಿದ್ದೇವೆ, ನಮ್ಮ ಬೆವರನ್ನ ಇಲ್ಲಿ ಇಳಿಸಿದ್ದೇವೆ. ಇನ್ನು ಮುಂದಕ್ಕೆ ಯಾವ ತ್ಯಾಗಕ್ಕೂ ನಾವು ಸಿದ್ಧರಾಗ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಏನು ಇದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸ್ ಇದೆ, ಅದನ್ನು ಚಿತ್ರದುರ್ಗದಲ್ಲಿ ಇಟ್ಟಿದ್ದೀರಿ. ನಾಚಿಕಾಗಲ್ಲ ನಿಮ್ಗೆ? ಚಿತ್ರದುರ್ಗದಲ್ಲಿ ಪ್ರಾಜೆಕ್ಟ್ ಆಫೀಸ್ ಇಟ್ಟುಕೊಂಡು ನೀವು ಇಲ್ಲಿ ಬಂದು ರಸ್ತೆ ಮಾಡ್ತೇನೆ ಅಂತ ಹೇಳ್ತೀರಿ. ನಾನು ವಿನಂತಿ ಮಾಡ್ತೇನೆ, ಇಮಿಡಿಯೇಟ್ ಆಫೀಸ್ ಅನ್ನು ಮಂಗಳೂರಿಗೆ ಶಿಫ್ಟ್ ಮಾಡಬೇಕು, ಮೂಡುಬಿದಿರೆ ಶಿಫ್ಟ್ ಮಾಡಬೇಕು, ಅಥವಾ ಇಲ್ಲಿ ಗುರುಪುರಕ್ಕೆ ಶಿಫ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ರೌಂಡ್ ಉಂಟು, ಆ ಸುಲಭದಲ್ಲಿ ಬಿಡ್ತೇವೆ ಅವರಿಗೆ. ರಸ್ತೆ ದುರಸ್ತಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೇವೆ. 4 ಪಥ ರಸ್ತೆ. ಹಾಗಾಗಿ ಇಲ್ಲಿಂದ ನಮ್ಮ ಹೋರಾಟವನ್ನು ಆರಂಭ ಮಾಡೋಣ. ಆಗಲೇಬೇಕು. ಸಾರ್ವಜನಿಕರಿಗೆ ಜಿಂದಾಬಾದ್. ಜನಸಾಮಾನ್ಯವರ ಕಷ್ಟವನ್ನು ಅರಿಯದ ಸಂಸದ ನಳಿನ್ ಕುಮಾರ್ ಅವರಿಗೆ ಹೋರಾಟ
ಹೊರಟಾದರೆ ಇದಕ್ಕೆ ತಾವೇ ನೇರ ಹೊಣೆ ಆಗಿರ್ತೀರಾ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಎಷ್ಟು ಈ ಭಾಗದಲ್ಲಿ ಸೇತುವೆಯ ಅಧಿಕಾರಿ ಯಾರ್ರಿ ಕೊಟ್ಟು ಇಮಿಡಿಯೇಟ್ ಆಗಿ ರಸ್ತೆಯನ್ನು ರಿಪೇರಿ ಮಾಡಬೇಕು. ಮತ್ತೆ ಏನು ಪ್ರಗತಿಯಲ್ಲಿ ಇದೆ ಅಂತ ನೀವು ಒಂದು ಮಾತು ಹೇಳಿದ್ರೆ ಮೀಟಿಂಗ್ ಮಾಡಿ ನಮ್ಮನ್ನು ಕರೆಸಿ ನನ್ನ ಹೆಸರು ರಕ್ಷಿತಾ ಅಂತ. ನಾನು ಸೇಂಟ್ ರೇಮಿಸ್ ಡಿಗ್ರಿ ಕಾಲೇಜಲ್ಲಿ ಕಲಿತಿದ್ದೇನೆ. ನನ್ನ ಮನೆ ಇರೋದು ಕೈಕಂಬದಲ್ಲಿ. ಸೊ ನಾನು ಡೈಲಿ ಈಗ ಬಸ್ಸಲ್ಲಿ ಬರಬೇಕಾದ್ರೆ ನಮಗೆ ತುಂಬಾ ಟಫ್ ಆಗ್ತದೆ. ಯಾಕೆಂದರೆ ಒಂದು ಸ್ವಲ್ಪ ಭಯ ಇರುತ್ತೆ, ಗುರುಪುರ ಸಂಕ ಯಾವಾಗ ಬೀಳ್ತದೆ ಅಂತ ನಮಗೊಂದು ಹೆದರಿಕೆ ಇರುತ್ತೆ. ಮೊನ್ನೆ ತಾನೇ ಬಂಟ್ವಾಳದಲ್ಲಿ ಒಂದು ಬ್ರಿಡ್ಜ್ ಬಿತ್ತು. ಸೊ ಇಲ್ಲಿ ಈಗ ಗುರುಪುರ ಸಮೇತ ನಮಗೆ ಯಾವಾಗ ಬೀಳ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಿನ್ನೆ ಅಷ್ಟೇ ವಾಟ್ಸಪ್ಪಲ್ಲಿ ಸಮ್ಮ ಇಮೇಜಸ್ ಎಲ್ಲ ಬಂತು, ಕ್ರ್ಯಾಕ್ ಆಗಿದೆ ಬ್ರಿಡ್ಜ್ ಅಂತ. ಸೊ ಇವತ್ತು ನಾವು ಒಂದು ರೌಂಡ್ ಆಗಿ ಬಂದಿದ್ದೇವೆ ಕಾಲೇಜಿಗೆ ಬರಬೇಕಾದ್ರೆ. ತುಂಬಾ ಟಫ್ ಆಗಿದೆ, ನಮಗೆ ಫಸ್ಟ್ ಪೀರಿಯಡ್ ಎಲ್ಲ ಮಿಸ್ ಆಗಿದೆ. ಈ ಥರ ಎಲ್ಲ ನಮಗೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಆಗ್ತದೆ. ಮತ್ತು ಯಾರಿಗಾದರೂ ಈಗ ಪ್ರಾಬ್ಲಮ್ಸ್ ಆದರೆ ಲೈಕ್ ಹೆಲ್ತ್ ಇಶ್ಯೂಸ್, ಆ್ಯಂಬುಲೆನ್ಸ್ನವರಿಗೆಲ್ಲ ಹೋಗಬೇಕಾದ್ರೆ ತುಂಬಾ ಪ್ರಾಬ್ಲಮ್ಸ್. ಸೊ ಒಂದು ಬ್ರಿಡ್ಜ್ ಏನಾದರೂ ಅದನ್ನು ಮಾಡೋದಾದರೆ ನೀವು ಫಾಸ್ಟಾಗಿ ಸ್ವಲ್ಪ ಕೆಲಸ ಮಾಡಿ. ಬಿಕಾಸ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಅಲ್ಲ, ಲೈಕ್ ದೊಡ್ಡವರಿಗೆ, ಹಿರಿಯರಿಗೆ, ಆಮೇಲೆ ಬಡವರಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಇದರಿಂದ ನಾವು ಕೇಳಿಕೊಳ್ಳೋದು ಸ್ಟೂಡೆಂಟ್ಸ್ ಆಗಿ ಬ್ರಿಡ್ಜನ್ನು ದಯವಿಟ್ಟು ಬೇಗ ಮಾಡಿಕೊಳ್ಳಿ. From St. Raymond Degree College, Omanchur, Mangalajyoti. Most of our students are coming from Gurpur side, and due to this beach problem, and there is a tension in the students also, because we don't know whether this is safe or not. So today also we had a lot of problems, students coming late to the college, and there is anxiety in them that we can reach on time to the class.
So I would say that as early as possible, this should be repaired and also give safety for the students because they are the future generation. So I wish the government takes initiative to do the needful as early as possible. Thank you. ಜೀವನದಲ್ಲಿ ಭರವಸೆಗಳಿರಬೇಕು, ಆದ್ರೆ ಬರೀ ಭರವಸೆಗಳೇ. ಅದೆಷ್ಟೋ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಇದೇ ಸೇತುವೆಯ ಮೂಲಕ ಹಾದು ಹೋಗುವಾಗ ದಿನಾಲೂ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಹೋಗ್ತಾರೆ. ನಮ್ಮ ಆಶಯವಷ್ಟೇ, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಜನರ ಸಮಸ್ಯೆಗಳನ್ನ ಆಲಿಸಿ ಗುರುಪುರ ಸೇತುವೆಯ ಪರಿಸ್ಥಿತಿಯನ್ನ ನೋಡಿ ಮುಂದಿನ ಕ್ರಮ ಕೈಗೊಳ್ಳಲಿ. ಇಲ್ಲದಿದ್ದರೆ ಮುಂದಾಗುವ ಅನಾಹುತಕ್ಕೆ ನೀವೇ ನೇರ ಕಾರಣ.